ಇದೀಗ ಭಾರತ ಸಂವಿಧಾನದ ದ್ವಿತೀಯ ಆಗಿರೋ ನಿಖಿಲ್ ಅನಿಲ್ ಚೌಹಾಣ್ ಅವರ ಸುಪುತ್ರ ನಿಖಿಲ್ ಇದೀಗ ಬಾಲಕೃಷ್ಣ ವಿಭಾಗ 4 ರಿಂದ 6 ವರ್ಷದ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಆದ್ಯ ಬೀಳ್ಕೊಟ್ಟ ದ್ವಿತೀಯ ಆವೇಶ್ ಆದ್ಯ ಬೀಳ್ಕೊಟ್ಟ ಪ್ರಥಮ ಬಾಲಕೃಷ್ಣ 4 ರಿಂದ 6ನೇ ವರ್ಷದ ವಿಭಾಗ ಬನ್ನಿ ಮತ್ತೆ ಬೇರೆ ಬನ್ನಿ ಮಕ್ಕಳು ಫಂಕ್ಷನ್ ಬನ್ನಿ ಜೊತೆಗೆ ಆದ್ಯ ಬೀಳ್ಕೊಟ್ಟ ದ್ವಿತೀಯ ಆವೇಶ್ ವಿಭಾಗದ ಸಾಂಸ್ಕೃತಿಕ ಆಯೋಜನೆ ಮಾಡಿದ ಶ್ರೀಯುತ ಯುಗ ಪಕ್ಷದ ಕುಮಾರವಿರಾಮ ಪ್ರಶಸ್ತಿ ಮಕ್ಕಳನ್ನು ಪ್ರೋತ್ಸಾಹಿಸಿದ್ದಾರೆ. ಬಹುಶಃ ಬಹಳಷ್ಟು ವೇದಿಕೆ ಅವರ ವೇದಿಕೆಯಲ್ಲಿ ಯುಗ ಪಕ್ಷದ ವೇದಿಕೆಯಲ್ಲಿ ಬಹಳಷ್ಟು ಕಣ್ಣಲ್ಲಿ ನೋಡಿದವರು. ಇದೀಗ ಬಾಲಕೃಷ್ಣ ವಿಭಾಗ 6 ರಿಂದ 8 ಪ್ರಥಮ ಪ್ರಜ್ಞಾ ದ್ವಿತೀಯ ಸಹಿಷ್ಣು ಪ್ರಥಮ ಪ್ರಜ್ಞಾ ದ್ವಿತೀಯ ಸಹಿಷ್ಣು ಸಹಿಷ್ಣು ದ್ವಿತೀಯ ಪ್ರಥಮ ಪ್ರಜ್ಞಾ ಎಲ್ಲರ ವೇದಿಕೆಗಳಲ್ಲಿ ಪ್ರಥಮ ಪ್ರಜ್ಞಾ ಇದೀಗ ರಾಧಾಕೃಷ್ಣ ವಿಭಾಗದಲ್ಲಿ 4 ರಿಂದ 6 ವರ್ಷ ಪ್ರಥಮ ಗೌತಮಿ ಮತ್ತು ತನಿಷ 4 ರಿಂದ 6 ವರ್ಷದ ವಿಭಾಗದಲ್ಲಿ ಪ್ರಥಮ ಗೌತಮಿ ಮತ್ತು ತನಿಷ ಗೌತಮಿ ಮತ್ತು ತನಿಷ ರಾಧಾಕೃಷ್ಣ ವಿಭಾಗ ಜೊತೆಯಾಗಿ ರಾಣಿ ಮತ್ತು ಕೃಷ್ಣ ವಿಭಾಗ ಪುಟ್ಟ ಪುಟಾಣಿಗಳು ಬಹುಶಃ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಬಹಳಷ್ಟು ಅದ್ಭುತ ಪ್ರದರ್ಶನವನ್ನು ನೀಡಿದ್ರೆ ಆ ಒಂದು ಪ್ರದರ್ಶನಕ್ಕೆ ಪ್ರತಿಭೆಗೆ ನಿಮ್ಮ ಚಪ್ಪಾಳೆ ಬರಲಿ. ಚಪ್ಪಾಳೆ ಮಾಡಿದ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ದ್ವಿತೀಯ ಸೋನಿಕಾ ಮತ್ತು ಶನಯ ರಾಧಾಕೃಷ್ಣ 4 ರಿಂದ 6ನೇ ವರ್ಷದ ವಿಭಾಗ ಪಟೇಲ್ ರಾಮಭಟ್ರಾಮ್ ಅವರು ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ರಾಧಾಕೃಷ್ಣ 6 ರಿಂದ 8ನೇ ವರ್ಷದ ವಿಭಾಗ ಪ್ರಥಮ ಹರೀಶ್ ವಿನನ್ಯ ದ್ವಿತೀಯ ಮಂಗಳ ಶ್ರೀಮಂತ ತಸ್ವಿ ಪ್ರಥಮ ಹರೀಶ್ ವಿನನ್ಯ ಪ್ರಶಸ್ತಿಯನ್ನು ವಿಶ್ವನಾಥರಾವ್ ಅವರು ಇಲ್ಲಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮಕ್ಕಳನ್ನ ಗೌರವನ ಮತ್ತೆ ನಂಬಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಬಹುಶಃ ನಮ್ಮ ಕಾಲದಲ್ಲಿ ವೇದಿಕೆಗೆ ಸಿಗುತ್ತಿದ್ದೇ ಬಹಳಷ್ಟು ಅಪರೂಪ. ಆ ನಿಟ್ಟಿನಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ವೇದಿಕೆಗಳಿವೆ. ಆ ವೇದಿಕೆಯನ್ನು ಬಹಳಷ್ಟು ಸೂಕ್ತವಾಗಿ ಮಕ್ಕಳು ಬಳಸ್ಕೊಳ್ತಾ ಇದ್ದಾರೆ. ಇದೀಗ ದ್ವಿತೀಯ ಮಂಗಳಶ್ರೀ ಮತ್ತು ತಸ್ವಿ
ಪ್ರಥಮ ಡಿ.ಆರ್. ಶೆಟ್ಟಿ, ದ್ವಿತೀಯ ಆದ್ಯ ಎಸ್. ಪ್ರಥಮ ಡಿ.ಆರ್. ಶೆಟ್ಟಿ, ದ್ವಿತೀಯ ಆದ್ಯ ಎಸ್. ಪಟೇಲ್ ರಾಮಮೂರ್ತಿ ರಾವ್ ಅವರು ಪುಟ್ಟ ಪುಟಾಣಿಯಾದಂಥ ಡಿ.ಆರ್. ಶೆಟ್ಟಿ ಅವರಿಗೆ ಪ್ರಶಸ್ತಿ ಮತ್ತು ಸ್ಮರಣಿಕೆ ನೀಡಿದ್ದಾರೆ. ಅದೇ ರೀತಿ ಆದ್ಯ ದ್ವಿತೀಯ ಬಹುಮಾನ. ಯಶೋಧ ಕೃಷ್ಣ, ಪ್ರಥಮ ಶ್ರೇಯಾ ಮಾನ್ವಿ, ದ್ವಿತೀಯ ಆಶಾಲತಾ ಮತ್ತು ಪ್ರಜ್ಞಾ ಜೋಡಿ. ಯಶೋಧ ಕೃಷ್ಣ ದೇವಕಿ ಪುತ್ರ ಆದರೂ ಕೂಡ ಕೃಷ್ಣ ಬೆಳೆದದ್ದು ಯಶೋಧೆಯ ಆರೈಕೆಯಲ್ಲಿ, ಯಶೋಧೆಯ ಪ್ರೀತಿಯಲ್ಲಿ ಬೆಳೆದ ಕೃಷ್ಣನ ಒಂದು ಯಶೋಧ ಕೃಷ್ಣ ಪ್ರಥಮ ಶ್ರೇಯಾ ಮಾನ್ವಿ ಜೋಡಿ ಬಂದಿದ್ದ ಬಹುಶಃ. ದ್ವಿತೀಯ ಆಶಾಲತಾ ಪ್ರಜ್ಞಾ ಜಾನ್ವಿ ಬಾಲಕೃಷ್ಣ ವಿಭಾಗದಲ್ಲಿ ಪ್ರಥಮ ಜಾನ್ವಿ ಬಹಳಷ್ಟು ಪುಟ್ಟ ಪುಟಾಣಿ. ಈ ಪುಟಾಣಿ ವಿಶೇಷ ಪುಟ್ಟ ಕಂದವರಿಗೆ ದೊಡ್ಡ ಚಪ್ಪಾಳೆ ಬಂದಿದೆ. ಬಹುಶಃ ನಂದ ಗೋಕುಲವನ್ನು ಕಟ್ಟವರ ಮನೆಯ ದಿನ 25ನೇ ತಾರೀಕಿನ ಭಾನುವಾರ ಪುನರಾವರ್ತಿತ ವಿಶ್ವನಾಥ ದೇವಸ್ಥಾನ ಸನ್ನಿಧಾನದಲ್ಲಿ ಬಹುಶಃ ನಂದ ಗೋಕುಲವನ್ನೇ ಕಂಡವರು. ಆ ನಂದ ಗೋಕುಲದಲ್ಲಿ ನಮಗೆ ಪುಟ್ಟ ಪುಟಾಣಿ ಜಾನ್ವಿ ಶ್ರೀಕೃಷ್ಣನ ಆಶೀರ್ವಾದ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅನ್ನೋ ಆಶೀರ್ವಾದ ಹಾರಕ್ಕೆ ವಿಶ್ವನಾಥನ ಕೃಪೆ ನಿಮ್ಮ ಮೇಲೆ ಇರಲಿ ಅನ್ನೋ ಆಶೀರ್ವಾದಕ್ಕೆ ಪ್ರಾರ್ಥನೆ. ಇದೀಗ ಈ ಮಗನ ಹುಟ್ಟುಹಬ್ಬ ಇದ್ರೆ ನಾಡಪ್ಪ ಕಪ್ಪಳ ಬಗ್ಗೆ ಮಗನಿಗೆ ಹುಟ್ಟುಹಬ್ಬ ತಂದೆ ಹುಟ್ಟುಹಬ್ಬ.
ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. Never gonna get me out alive. I will live 1,000 years.